ಕಾವೂರಿನಲ್ಲಿರುವ ಕೆಐಒಸಿಎಲ್ ಲಿಮಿಟೆಡ್ ವತಿಯಿಂದ ಶಕ್ತಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಬೀದಿ ನಾಟಕ ಕೆಐಒಸಿಎಲ್ನ ಟೌನ್ಶಿಪ್ನಲ್ಲಿ ಪ್ರದರ್ಶನಗೊಂಡಿತು. ಕೆಐಒಸಿಎಲ್ ಲಿಮಿಟೆಡ್ನ ಸಿಎಂಡಿ ಎಂವಿ ಸುಬ್ಬರಾವ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಬೆಲೂನು ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಮಾತನಾಡಿದ ಕೆಐಒಸಿಎಲ್ ಲಿಮಿಟೆಡ್ನ ಸಿಎಂಡಿ ಎಂವಿ ಸುಬ್ಬರಾವ್ ಅವರು, ಕೆಐಒಸಿಎಲ್ ಲಿಮಿಟೆಡ್ನ 2,000ದಷ್ಟು ಸಿಬ್ಬಂದಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದಾಗ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೇರಲು ಸಾಧ್ಯ ಎಂದ ಅವರು, ಇಡೀ ಜಗತ್ತು ಕೋವಿಡ್ನಿಂದಾಗಿ ನಲುಗಿ ಹೋಗಿತ್ತು. ಕೋವಿಡ್ ಬಗ್ಗೆ ಮುನ್ನೆಚ್ಚರಿಕೆ ಅಗತ್ಯವಿದೆ ಎಂದರು. KOC is only the company paying continuous dividend. Other companies like SAIL and RM, big companies in MSTC also, they are not like KOC. So KOC is having a different name in the domestic and international markets. I wish that even I am retired, we may expect one more dynamic chairman. We should work 24 hours. Next 2 years crucial to us. 2 years the time to include all the projects. Then our earlier field minister told that this summer should become a Maharatna. ಅನಂತರ ದಕ್ಷಿಣ ಕನ್ನಡ ಜಿಲ್ಲಾ ನೋಡಲ್ ಅಧಿಕಾರಿ ಡಾ ಅಶೋಕ್ ಹೆಚ್ ಅವರು ಮಾತನಾಡಿ, ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸಲಾಗ್ತಾ ಇದೆ. ಇದೀಗ ಕೆಐಒಸಿಎಲ್ ಘಟಕದಲ್ಲಿ ಜಾಗೃತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಮಂಗಳೂರು ನಗರದಾದ್ಯಂತ ಕೋವಿಡ್ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಬೀದಿ ನಾಟಕ ಪ್ರದರ್ಶಿಸಲಾಗ್ತಾ ಇದೆ ಎಂದರು. Within span of 24 hours, we conducted camp with covered nearly 5,000 odd employees. They are supported with that is the app related ICMR portal. Everything data entry, that portal, that system, everything provided. I am thankful to all KOCL management, AGM and employees level. Without any crowd, they have managed so well, sir. Once again, on the Department of Karnataka, that is District Administration and the behalf of Health and Family Welfare, I am thankful to you and all. ಕೆಐಒಸಿಎಲ್ ಲಿಮಿಟೆಡ್ನ ಹೆಚ್ಆರ್ ಮ್ಯಾನೇಜರ್ ಎಸ್ ಮುರುಗೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆಐಒಸಿಎಲ್ ಲಿಮಿಟೆಡ್ನ ನಿರ್ದೇಶಕರಾದ ಕೆವಿ ಭಾಸ್ಕರ್ ರೆಡ್ಡಿ, ಜಿಎಂಗಳಾದ ಎವಿಎಸ್ ಭಟ್, ದಾಸಪ್ಪ ಶೆಟ್ಟಿ, ರಾಮಕೃಷ್ಣ ರಾವ್, ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾ ಕೆಸಿ ನಾಯಕ್, ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಸೆಕ್ರೆಟರಿ ಸಂಜಿತ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಶಕ್ತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಬೀದಿ ನಾಟಕ ಪ್ರದರ್ಶನಗೊಂಡಿತು. ಇಷ್ಟು ಧೈರ್ಯದಲ್ಲಿ ಓಡಾಡ್ತಾ ಇದೆಯಲ್ಲ, ಅಯ್ಯೋ ಕೊರೋನಾ ರಾಕ್ಷಸ ನೀನೇನು, ನಿನ್ನಿಂದ ನನ್ನ ಖುಷಿ, ಸಂಭ್ರಮ, ಸಂತೋಷ ಎಲ್ಲ ಹೋಯಿತು. ಹಾಗೆಲ್ಲ ಅಷ್ಟು ಸುಲಭವಾಗಿ ಹೋಗಲ್ಲ. ನನ್ನ ಹಸಿವು ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.